ಎಲ್ಲ ವೀಕ್ಷಕರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವತ್ತಿನ ವಿಡಿಯೋದಲ್ಲಿ ಸದಾ ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಿರುವ ಭೂಲೋಕದ ಸ್ವರ್ಗ ಪರಶುರಾಮ ಸೃಷ್ಟಿಯ ತುಳುನಾಡಿನ ಬಗ್ಗೆ, ಜತೆಗೆ ತುಳುನಾಡಿನ ಜನರ ಆಚಾರ ವಿಚಾರ, ಕಲೆ ಸಂಸ್ಕೃತಿ, ತುಳುನಾಡಿನ ಹಬ್ಬಗಳು, ತುಳುನಾಡಿನ ಇತಿಹಾಸ, ತುಳುನಾಡಿನಲ್ಲಿರುವ ಐತಿಹಾಸಿಕ ಸ್ಥಳಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಎಲ್ಲರಿಗೂ ಅರ್ಥವಾಗಬೇಕೆನ್ನುವ ಒಂದು ಒಳ್ಳೆಯ ಉದ್ದೇಶದಿಂದ ತುಳುನಾಡಿನ ಬಗ್ಗೆ ಮಾಹಿತಿಯನ್ನು ಕನ್ನಡದಲ್ಲಿ ನಾನು ನಿಮಗೆ ನೀಡುತ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸದಾ ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಿರುವ, ಇಂದಿಗೂ ಕೃಷಿಯನ್ನೇ ಮೂಲ ಕಸುಬನ್ನಾಗಿರಿಸಿ ನಾಗಾರಾಧನೆ, ದೈವಾರಾಧನೆಗೆ ಹೆಸರಾಗಿರುವ ಭವ್ಯ ಪರಂಪರೆಯ ಇತಿಹಾಸಗಳನ್ನು ಒಳಗೊಂಡಿರುವ, ಸದಾ ರಮಣೀಯವಾಗಿ ಕಂಗೊಳಿಸುತ್ತಿರುವ, ಕಣ್ಣಿಗೆ ಮುದ ನೀಡುವ ಸುಂದರವಾದ ಪ್ರಾಕೃತಿಕ ತಾಣ ಭೂಲೋಕದ ಸ್ವರ್ಗ ಎಂದರೂ ತಪ್ಪಾಗಲಾರದು. ತುಳುನಾಡು ಅಥವಾ ತುಳುವನಾಡು ಎನ್ನುವ ಪದಕ್ಕೆ ಒಂದು ವಿಶೇಷವಾದ ಅರ್ಥವಿದೆ. ತುಳುವ ಎಂದರೆ ಮೆದು ಎನ್ನುವ ಅರ್ಥ. ಅಂದರೆ ಮೆದು ಸ್ವಭಾವದ ಜನರು ವಾಸಿಸುವ ನಾಡು ತುಳುನಾಡು. ತುಳುನಾಡಿನಲ್ಲಿ ಹಲವಾರು ದೇವಸ್ಥಾನಗಳ ಜತೆಗೆ ದೈವಸ್ಥಾನಗಳು ಇವೆ. ಅವುಗಳನ್ನೆಲ್ಲ ಮುಂದಕ್ಕೆ ನಿಮಗೆ ವಿಸ್ತಾರವಾಗಿ ತಿಳಿಸಿಕೊಡುತ್ತೇನೆ. ತುಳುನಾಡಿಗೆ ಐತಿಹಾಸಿಕ ಹಾಗೂ ಪೌರಾಣಿಕವಾದ ಪುರಾವೆಗಳಿವೆ. ಮೊದಲಿಗೆ ನಾವು ಐತಿಹಾಸಿಕ ಪುರಾವೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಐತಿಹಾಸಿಕವಾಗಿ ನೋಡುವುದಾದರೆ ತುಳುನಾಡು ಐವ ಮತ್ತು ತುಳುವಾದ ಎನ್ನುವ ಪ್ರತ್ಯೇಕವಾದ ಪ್ರದೇಶಗಳನ್ನು ಒಳಗೊಂಡಿತ್ತು. 18ನೇ ಶತಮಾನದವರೆಗೂ ವಿಜಯನಗರದ ಅರಸರು ನಮ್ಮ ಈ ತುಳುನಾಡನ್ನು ಆಳ್ವಿಕೆ ನಡೆಸುತ್ತಿದ್ದರು. ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ಇಕ್ಕೇರಿಯ ಕೆಳದಿ ನಾಯಕರು ತುಳುನಾಡಿನ ಹೆಚ್ಚಿನ ಭಾಗಗಳನ್ನು ತಮ್ಮ ನಿಯಂತ್ರಣದಲ್ಲಿರಿಸಿಕೊಂಡು ತಮ್ಮ ಆಳ್ವಿಕೆಯನ್ನು ನಡೆಸುತ್ತಿದ್ದರು. ಆನಂತರ ಕೆಲವು ಶತಮಾನಗಳ ನಂತರ ಸಮುದ್ರ ಮಾರ್ಗವಾಗಿ ಮಂಗಳೂರಿನ ಪ್ರಮುಖ ಬಂದರಿನ ಮೂಲಕ ಗೋವಾದ ಕೊಂಕಣಿಗರು, ಪೋರ್ಚುಗೀಸರು ಹಾಗೂ ಅರಬ್ಬರು ತುಳುನಾಡನ್ನು ಪ್ರವೇಶ ಮಾಡಿದ್ದು ಇತಿಹಾಸದ ಪುಟಗಳು ನಮಗೆ ತಿಳಿಸುತ್ತವೆ. ಅದೇ ರೀತಿ ಜೈನರು ತಮ್ಮ ಆಳ್ವಿಕೆಯ ಸಮಯದಲ್ಲಿ ನಿರ್ಮಿಸಿದ್ದ ಮೂಡಬಿದ್ರೆಯ 1000 ಕಂಬದ ಬಸದಿ, ಶ್ರವಣಬೆಳಗೊಳ, ವೇಣೂರು, ಕಾರ್ಕಳ ಹಾಗೂ ಧರ್ಮಸ್ಥಳದಲ್ಲಿ ಏಕಶಿಲೆಯಲ್ಲಿ ಕೆತ್ತಿಸಿರುವ ಬೃಹತ್ ಗೋಮಟೇಶ್ವರನ ವಿಗ್ರಹಗಳು ಜೈನರ ಆಳ್ವಿಕೆಯ ಕಾಲದ ವೈಭವವನ್ನು ಅಳಿಸಲಾಗದ ಜ್ಞಾಪನೆಗಳನ್ನು ತುಳುನಾಡಿಗೆ ಅರ್ಪಿಸಿದೆ. ಇನ್ನು ಪೌರಾಣಿಕವಾಗಿ ಹೇಳುವುದಾದರೆ ಪುರಾಣಗಳು ತಿಳಿಸುವ ಪ್ರಕಾರ ತುಳುನಾಡನ್ನು ಪರಶುರಾಮನ ಕೊಡಲಿಯಲ್ಲಿ ಹುಟ್ಟಿದ ನಾಡು ಎಂದು ಕರೆಯುತ್ತಾರೆ. ಅದಕ್ಕೊಂದು ಪುರಾಣ ಕಥೆಯೂ ಇದೆ. ಪರಶುರಾಮ ದೇವರು ಗಂಗಾ ಮಾತೆಯಲ್ಲಿ ತನಗೆ ತಪಸ್ಸನ್ನಾಚರಿಸಲು ಸ್ವಲ್ಪ ಜಾಗ ಕೊಡಬೇಕೆಂದು ಕೇಳಿದಾಗ, ಗಂಗಾ ಮಾತೆ ಎಷ್ಟು ಜಾಗ ಬೇಕೆಂದು ಕೇಳಿದಾಗ ಪರಶುರಾಮ ಹೇಳುತ್ತಾರೆ, ತಾನು ತನ್ನ ಕೈಯಲ್ಲಿದ್ದ ಪರಶು ಅಂದರೆ ಕೊಡಲಿಯನ್ನು ಬಿಸಾಡುವುದಾಗಿಯೂ ಅದು ಹೋಗಿ ಬೀಳುವವರೆಗಿನ ಜಾಗ ನನಗೆ ನೀಡಬೇಕೆಂದು ಕೇಳಿದಾಗ ಗಂಗಾ ಮಾತೆ ಒಪ್ಪಿಗೆ ಸೂಚಿಸುತ್ತಾಳೆ. ಆನಂತರ ಪರಶುರಾಮ ಕುದುರೆ ಮುಖದಲ್ಲಿ ನಿಂತು ತಮ್ಮ ಕೈಯಲ್ಲಿದ್ದ ಕೊಡಲಿಯನ್ನು ಬಿಸಾಡುತ್ತಾರೆ. ಅದು ನಮ್ಮ ಈಗಿನ ಬಂದರು ಇರುವ ಪ್ರದೇಶಕ್ಕೆ ಬಂದು ಬೀಳುತ್ತದೆ. ಅಷ್ಟು ಸುತ್ತಳತೆಯ ನೀರು ವಾಪಸ್ ಸಮುದ್ರದ ಒಳಗಡೆ ಹೋಗಿ ಸಮುದ್ರ ಇದ್ದ ಆ ಜಾಗ ವಾಸಿಸಲು ಯೋಗ್ಯವಾದ ಭೂಮಿಯಾಗಿ ಮಾರ್ಪಾಡಾಗುತ್ತದೆ. ಆ ಭೂಮಿಯೇ ನಮ್ಮ ಈ ತುಳುನಾಡು. ತುಳುನಾಡಿನಲ್ಲಿ ಹೆಚ್ಚಾಗಿ ತುಳು ಭಾಷೆಯನ್ನೇ ಮಾತನಾಡುವ ಜನರ ಜತೆಗೆ ಕನ್ನಡ, ಬ್ಯಾರಿ, ಕೊಂಕಣಿ ಹಾಗೂ ಮಲಯಾಳಂ ಮಾತನಾಡುವ ಜನರು ವಾಸ ಮಾಡುತ್ತಿದ್ದಾರೆ. ಇಂದಿನ ಕಾಲದಲ್ಲಿ ದಕ್ಷಿಣ ಕೆನರಾ ಎಂದು ಕರೆಯಲ್ಪಡುತ್ತಿದ್ದ ತುಳುನಾಡು ಇದೀಗ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕೇರಳದ ಕಾಸರಗೋಡು ಜಿಲ್ಲೆಗಳಾಗಿ ವಿಂಗಡಣೆಯಾಗಿವೆ. ದೇವಾಲಯಗಳ ನಾಡು ಎಂದು ಕರೆಯಲ್ಪಡುವ ಈ ತುಳುನಾಡು ಸಾವಿರಾರು ದೇವಸ್ಥಾನ ಹಾಗೂ ದೈವಸ್ಥಾನಗಳ ನೆಲೆಬೀಡಾಗಿದೆ. ಅವುಗಳಲ್ಲಿ ಮುಖ್ಯವಾಗಿ ಶರವು ಮಹಾಗಣಪತಿ, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ, ಪೊಳಲಿ ಶ್ರೀ ರಾಜರಾಜೇಶ್ವರಿ, ಸುಬ್ರಹ್ಮಣ್ಯ, ಧರ್ಮಸ್ಥಳ, ಕದ್ರಿ ಮಂಜುನಾಥೇಶ್ವರ, ಪನೊಲಿಬೈಲು ಕಲ್ಲುರ್ಟಿ ದೇವಸ್ಥಾನ, ಮೂಡಬಿದ್ರೆಯ 1000 ಕಂಬದ ಬಸದಿ, ಈ ಎಲ್ಲಾ ದೇವಾಲಯಗಳಿಗೂ
ಪೌರಾಣಿಕವಾದ ಹಿನ್ನೆಲೆಗಳಿವೆ. ಅವುಗಳನ್ನು ವಿಸ್ತಾರವಾಗಿ ಮುಂದಕ್ಕೆ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಹಿಂದೂ ಸಂಪ್ರದಾಯದ ಪ್ರಕಾರ ತುಳುವರಿಗೆ ಬಿಸು ಹಬ್ಬ ಅಂದರೆ ಯುಗಾದಿಯ ನಂತರ ಹೊಸ ವರ್ಷದ ಆರಂಭವಾಗುತ್ತದೆ. ಬಿಸು ಹಬ್ಬದ ಬಗ್ಗೆ ಮುಂದಕ್ಕೆ ವಿಸ್ತಾರವಾಗಿ ತಿಳಿಸಿಕೊಡುತ್ತೇನೆ. ಈಗ ತುಳು ಪಂಚಾಂಗದ ಪ್ರಕಾರ ತುಳುವರ ತಿಂಗಳುಗಳನ್ನು ತಿಳಿದುಕೊಳ್ಳೋಣ. ತುಳುವರ ತಿಂಗಳುಗಳು ಪಗ್ಗು, ಬೇಸ, ಕಾರ್ತೆಲ್, ಆಟಿ, ಸೋನ, ನಿರ್ನಾಲ, ಬೋಂತೆಲ್, ಜಾರ್ದೆ, ಪೆರಾರ್ದೆ, ಪೊನ್ನಿ ಪೊಯ್ತೆಲ್, ಮಾಯಿ, ಸುಗ್ಗಿ. 12 ತಿಂಗಳುಗಳಲ್ಲಿ ಮೊದಲನೆಯದು ಪಗ್ಗು. ಏಪ್ರಿಲ್ನಿಂದ ಮೇ ತಿಂಗಳವರೆಗಿನ ವಸಂತ ಋತುವನ್ನು ಪಗ್ಗು ಎನ್ನುತ್ತಾರೆ. ಮೇನಿಂದ ಜೂನ್ ವರೆಗಿನ ಗ್ರೀಷ್ಮ ಋತುವನ್ನು ತುಳುವರು ಬೇಸ ಎಂದು ಕರೆಯುತ್ತಾರೆ. ಜೂನ್ನಿಂದ ಜುಲೈವರೆಗಿನ ಗ್ರೀಷ್ಮ ಋತುವನ್ನು ತುಳು ಪಂಚಾಂಗದ ಪ್ರಕಾರ ಕಾರ್ತೆಲ್ ಎನ್ನುತ್ತಾರೆ. ಜುಲೈನಿಂದ ಆಗಸ್ಟ್ ವರೆಗಿನ ವರ್ಷ ಋತುವನ್ನು ಆಟಿ ಎಂದು ಕರೆಯುತ್ತಾರೆ. ಆಗಸ್ಟ್ನಿಂದ ಸೆಪ್ಟೆಂಬರ್ ವರೆಗಿನ ವರ್ಷ ಋತುವನ್ನು ಸೋನ ಎಂದು ಕರೆಯುತ್ತಾರೆ. ಸೆಪ್ಟೆಂಬರ್ನಿಂದ ಅಕ್ಟೋಬರ್ನ ಕೆಲವು ದಿನಗಳು ಶರತ್ ಋತುವನ್ನು ನಿರ್ನಾಲ ಎಂದು ಕರೆಯುತ್ತಾರೆ. ಅಕ್ಟೋಬರ್ ಹಾಗೂ ನವೆಂಬರ್ನ ಕೆಲವು ದಿನಗಳು ಶರತ್ ಋತುವನ್ನು ಬೋಂತೆಲ್ ಎನ್ನುತ್ತಾರೆ. ನವೆಂಬರ್ ಹಾಗೂ ಡಿಸೆಂಬರ್ನ ಕೆಲವು ದಿನಗಳು ಹೇಮಂತ ಋತುವನ್ನು ಜಾರ್ದೆ ಎನ್ನುತ್ತಾರೆ. ಡಿಸೆಂಬರ್ ಮಧ್ಯದಿಂದ ಜನವರಿ ಮಧ್ಯದವರೆಗೆ ಹೇಮಂತ ಋತುವನ್ನು ಪೆರಾರ್ದೆ ಎನ್ನುತ್ತಾರೆ. ಜನವರಿ ಮಧ್ಯದಿಂದ ಫೆಬ್ರವರಿ ಹಾಗೂ ಮಾರ್ಚಿನ ಶುರುವಿನ ಕೆಲವು ದಿನಗಳು ಶಿಶಿರ ಋತು ಪೊನ್ನಿ ಪೊಯ್ತೆಲ್ ಎನ್ನುತ್ತಾರೆ. ಫೆಬ್ರವರಿಯಿಂದ ಮಾರ್ಚಿನ ಶುರುವಿನ ಕೆಲವು ದಿನಗಳು ಶಿಶಿರ ಋತು ಮಾಯಿ ಎನ್ನುತ್ತಾರೆ. ಇನ್ನು ಕೊನೆಯದಾಗಿ ಮಾರ್ಚಿನಿಂದ ಏಪ್ರಿಲ್ ವರೆಗಿನ ವಸಂತ ಋತುವನ್ನು ಸುಗ್ಗಿ ಎಂದು ಕರೆಯುತ್ತಾರೆ. ತುಳುವರಿಗೆ ಪಗ್ಗು ಮೊದಲನೆಯ ತಿಂಗಳಾದರೆ ಸುಗ್ಗಿ ಕೊನೆಯ ತಿಂಗಳು. ಇನ್ನು ತುಳುವರ ಆಚಾರ ವಿಚಾರ, ಹಬ್ಬ ಹರಿದಿನಗಳ ಬಗ್ಗೆ ಹೇಳುವುದಾದರೆ ತುಳುನಾಡಿನ ಜನರು ಸನಾತನ ಹಿಂದೂ ಧರ್ಮದ ಬುನಾದಿಯಾಗಿರುವ ವೇದಾಂಗಗಳಲ್ಲಿ ಒಂದಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಹೆಚ್ಚಾಗಿ ನಂಬುತ್ತಾರೆ. ವೇದಗಳ ಕಾಲದಿಂದಲೂ ಶುಭ ಕಾರ್ಯಗಳಿಗೆ ಮುಹೂರ್ತ ಕಾಲವನ್ನು ನಿರ್ಣಯಿಸಿ ಗ್ರಹಗತಿಗಳ ಸ್ಥಿತಿಗತಿ, ರಾಶಿ, ನಕ್ಷತ್ರ, ಗ್ರಹಣ ಹಾಗೂ ಅಸ್ತೋದಯಗಳನ್ನು ನಿರ್ಣಯಿಸಿ ಶುಭ ಅಶುಭ ಫಲಗಳನ್ನು ನೋಡಿ ಹಬ್ಬ ಹರಿದಿನಗಳನ್ನು ಋತುಗಳಿಗನುಸಾರವಾಗಿ ಲೆಕ್ಕಾಚಾರ ಹಾಕಿ ಗುರುತಿಸುತ್ತಿದ್ದ ಶಾಸ್ತ್ರವೇ ಜ್ಯೋತಿಷ್ಯ ಶಾಸ್ತ್ರ. ತುಳುನಾಡಿನ ಜನರ ಆಚಾರ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ತುಳುನಾಡಿನ ಜನತೆ ಆಚರಿಸುವ ವಿಶೇಷ ಹಬ್ಬಗಳು ನಾಗರ ಪಂಚಮಿ, ಆಟಿ ಅಮಾವಾಸ್ಯೆ, ಶ್ರೀಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ, ದಸರಾ, ದೀಪಾವಳಿ ಹಾಗೂ ಬಿಸು ಹಬ್ಬವನ್ನು ವಿಶೇಷವಾಗಿ ಆಚರಿಸುತ್ತಾರೆ. ಅದೇ ರೀತಿ ಪುದ್ದರ್ ಎನ್ನುವಂತಹ ಒಂದು ವಿಶೇಷ ಹಬ್ಬವನ್ನು ಸಹ ಆಚರಣೆ ಮಾಡುತ್ತಾರೆ. ಮನೆಯಲ್ಲಿರುವ ಎಲ್ಲಾ ಸದಸ್ಯರು ಒಟ್ಟು ಸೇರಿ ಆಚರಿಸುವ ಈ ವಿಶೇಷ ಹಬ್ಬದ ಬಗ್ಗೆ ಮುಂದಕ್ಕೆ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಅದೇ ರೀತಿ ನಾಗಾರಾಧನೆ, ದೈವಾರಾಧನೆಗೆ ಹೆಸರಾಗಿರುವ ಈ ತುಳುನಾಡಿನಲ್ಲಿ ವಿಶೇಷ ಸಂಪ್ರದಾಯ ಅಳಿಯ ಕಟ್ಟು ಸಂಪ್ರದಾಯದ ಬಗ್ಗೆ ಕೂಡ ಮುಂದಕ್ಕೆ ವಿಸ್ತಾರವಾಗಿ ತಿಳಿಸಿಕೊಡುತ್ತೇನೆ. ಅಂಕ, ಆಯನ, ಕೋಲ, ಮದುವೆಯ ವಿಶೇಷ ಸಂಪ್ರದಾಯಗಳು, ನಿಶ್ಚಿತಾರ್ಥ, ಸೀಮಂತದ ಆಚರಣೆಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ವಿಸ್ತಾರವಾಗಿ ತಿಳಿಸಿಕೊಡುತ್ತೇನೆ. ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.